ನೀವು ಮಾಡಿದ ತಪ್ಪಲ್ಲ ಮಾಡಬಾರ್ದು. ವ್ಯವಸ್ಥಾನದ ಅಭ್ಯರ್ಥಿ ಎಲ್ಲರೂ ಕೂಡ ಆಗಲೇಬೇಕು. ಈ ರೀತಿ ಮಾಡಿದ್ರೆ ಸ್ವಲ್ಪ ಮಾಡಬಾರ್ದು. ನಾವು ಮಾಡಿದ್ವಿ, ಯಾರು ಮಾಡಿದ್ರು ಕೂಡ ತಪ್ಪು. ಇದರ ಬಗ್ಗೆ ನಾಯಿ ಬಿಲಿಪುನ ಐತ ಶಾಪನ ಯಾವ ಎಲ್ಲ ಬಿಟ್ಟು ಭಕ್ತರು ಬಂತ ಪುಯ್ ಬಂತು. ನಮಸ್ತೆ. ವರ್ಷದ ಹಿಂದೆ ಈ ರೀತಿ ಆಗ್ತಾ ಇತ್ತು ಗೂಂಡ ರಾಜಕಾರಣ. ಆ ಸಂದರ್ಭದಲ್ಲಿ ಇರ್ತಕ್ಕಂಥ ತುಂಬ ಜನ ಹಿರಿಯರಿದ್ದಾರೆ. ತಿಮ್ಮಪ್ಪಣ್ಣ ಅವರನ್ನು ಸೇರಿಸಿಕೊಂಡು ತುಂಬ ಜನ ಅದನ್ನು ಹಿಮ್ಮೆಟ್ಟಿಸಿದ್ದಾರೆ. ಬಾಮಿ ಅಶೋಕನ್ನ ತುಂಬ ಜನ ಹಿರಿಯರಿದ್ದಾರೆ. ಆವಾಗಲೇ ಕ್ಯಾರ್ ಮಾಡಲಿಲ್ಲ. ಯಾವ ರೀತಿ ರೌಡಿಸಮ್ ಮಾಡ್ತಿದ್ದಾರೆ ಅಂದರೆ, ಒಬ್ಬ ಕೇಸರಿ ಹಾಕಿದ ವ್ಯಕ್ತಿಯನ್ನು ಅವನ ಕೇಸರಿಯನ್ನು ಶಾಲನ್ನು ಎಲ್ದವರು ಹೊಡೆದದುಂಟು, ಪಾನಕವನ್ನು ಚೆಲ್ಲಿದುಂಟು. ಇವಾಗ ವಾಪಸ್ ಸರ್ಕಾರ, ರಾಜ್ಯದಲ್ಲಿ ಸರ್ಕಾರ ಕಾಂಗ್ರೆಸ್ ಬಂದಿದೆ, ಇಲ್ಲಿ ಶಾಸಕ ಕಾಂಗ್ರೆಸ್ ಶಾಸಕರಾಗಿದ್ದಾರೆ. ನಾನು ಅನ್ನೋದು ಇವರ ಇತಿಹಾಸ ಮರುಕಳಿಸುಂಟಿದು. ಅಂದರೆ ಇವರ ಹಿಂದಿನ ಯಾರು ಕಾಂಗ್ರೆಸ್ನವರು ಯಾವ ದಾರಿಯನ್ನು ಹಾಕಿಕೊಟ್ಟಿದ್ದಾರ ಅದನ್ನು ಅಶೋಕ್ ರೈ ಅವರು ಮಾಡ್ತಿದ್ದಾರೆ. ಅಭಿವೃದ್ಧಿಗೆ ಬಿಜೆಪಿ ಯಾವತ್ತೂ ಅಡ್ಡ ಬರುವುದೇ ಇಲ್ಲ. ಆದರೆ ಇವರು ನಡ್ಕೊಂಡ ರೀತಿ ಹೀಗಂತಾರಂತೆ. ರಾಜೇಶ್ ಬಣ್ಣೂರವರ ಮನೆಯನ್ನು ರಾತ್ರಿ 2 ಗಂಟೆಗೆ ಮುಸುಕುದಾರಿಗಳು ಬಂದು ಅವರನ್ನು ಹಿಡ್ಕೊಂಡು ಅದನ್ನು ನೆಲಸ ಮಾಡಿದ್ದಾರೆ. ಒಂದು ನಾಯಿ ಮರಿ ಉಂಟು, ಆ 4-5 ನಾಯಿ ಮರಿ ಸತ್ತೋಗಿದೆ. ಅದರ ತಾಯಿ, ಅದು ಎದೆ ಹಾಲುಂಟು ಆ ತಾಯಿಗೆ, ಅದು ಕೂಗ್ತಾ ಉಂಟು, ನನ್ನ ಮಕ್ಕಳನ್ನು ಹುಡುಕ್ತಾ ಉಂಟು. ಯಾವ ರೀತಿಯ ಮಾನವೀಯತೆ! ಆ ನಾಯಿ ಕೂಡ ಒಂದು ಜೀವ ಅಲ್ವ? ನಾನು ಅಶೋಕ್ ರೈ ಅವರು ಮತ್ತು ಅವರ ತಂಡ ಈ ರೀತಿಯ ಒಂದು ಇದಕ್ಕೆ ಹೋಗ್ತಾ ನಾನು ಎನ್ನಿಸಲಿಲ್ಲ. ನಾವು ಕಾಂಗ್ರೆಸ್ ಬಿಜೆಪಿ ಬೇರೆ ಇದಕ್ಕೂ ನಾವು ಒಬ್ರಿಗೊಬ್ರು ಗೌರವ ಕೊಡ್ತೇವೆ. ಅದು ಇವತ್ತು ಮಾತ್ರ ಅವರ ಮೇಲೆ ಇರ್ತಕ್ಕಂಥ ಎಲ್ಲ ಗೌರವ ಹೋಯಿತು. ಯಾಕೆ ಹೋಯ್ತಂದ್ರೆ, ಆ ಮೂಕ ಪ್ರಾಣಿ ಅದೆಲ್ಲ ರಾಜೇಶ್ ಬಣ್ಣೂರ್ ಅವರು ತುಂಬ ಹಿರಿಯರು. ಅಶೋಕ್ ರೈ ಅವರು ಕೂಡ ಬಿಜೆಪಿಯಲ್ಲಿ ಇದ್ರು. ನನಗೆ ಸೀಟ್ ಬೇಕು ಅಂತ ಕೇಳಿದ್ರು. ಸೀಟ್ ತಪ್ಪಿದ್ರು, ಕಾಂಗ್ರೆಸ್ ಹಾರಿದ್ರು. ರಾಜೇಶ್ ಅಣ್ಣ ಏನು ಸಿಗದೆ ಈ ಬಿಜೆಪಿಗೋಸ್ಕರ, ಪಕ್ಷಕ್ಕೋಸ್ಕರ ಎಲ್ಲವನ್ನ ತ್ಯಾಗ ಮಾಡಿ, ಅಷ್ಟೇ ಅಲ್ಲ, ಆ ಮೂಕ ಪ್ರಾಣಿಗೆ ಊಟ ಕೊಟ್ಟಂತ ವ್ಯಕ್ತಿ. ಅವರನ್ನು ಹಿಡ್ಕೊಂಡು ಕಟ್ಟಿ ಹಾಕಿದಂತೆ ಮಾಡಿ 7-8 ಜನ ಮುಸುಕುದಾರಿಗಳು ಬಂದು ಡೆಮಾಲಿಷ್ ಮಾಡಿದ್ದಾರೆ. ನಮಗೆ ನ್ಯಾಯ ಬೇಕು. ನ್ಯಾಯ ಸಿಗೋ ತನಕ ನಾವು ಇಲ್ಲೇ ಇರ್ತೇವೆ. ಏನು ಬಿಜೆಪಿ ಕಾರ್ಯಕರ್ತರು ಸುಮ್ಮನೆ ಬಿಜೆಪಿಯಲ್ಲಿ ನಾವು ಸುಮ್ಮನೆ ಇಲ್ಲ, ಯಾವ ರೀತಿಯ ತ್ಯಾಗಕ್ಕೂ ನಾವು ಸಿದ್ಧ. ಅದಕ್ಕೋಸ್ಕರ ಅಶೋಕ್ ರೈ ಅವರೇ ನೀವೇ ಅಂತೀರಂತೆ, ಈಗ ದೇವರ ಭಕ್ತರು ಇದನ್ನು ಮಾಡಿದಾರೆ. ದೇವರ ಭಕ್ತರು ಮಾಡಲಿಕ್ಕೆ ಸಾಧ್ಯವಿಲ್ಲ. ದೇವರನ್ನು ನಂಬುವವರು ಇದನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅಶೋಕ್ ರೈ ಅವರೇ, ನಿಮ್ಮ ಮನೆ ಹತ್ರ, ನಿಮ್ಮ ಕಂಪೌಂಡ್ ವಾಲಿಗೆ ಏನು ರಸ್ತೆಗಳ ಅಗಲೀಕರಣ ಆಗೋ ಸಂದರ್ಭ ಅಧಿಕಾರಿಗಳು ಬಂದಾಗ ನೀವು ಅವರಿಗೆ ಧಮಕಿ ಹಾಕಿದ್ರಿ, ನೀವು ಕೇಸ್ ಕೊಟ್ರಿ, ನೀವು ಸ್ಟೇ ತರಿಸಿದ್ರಿ. ನೀವು ಏನು ಒಂದು ಕಣ್ಣಿಗೆ ಸುಣ್ಣ, ಒಂದು ಕಣ್ಣಿಗೆ ಬೆಣ್ಣೆಯನ್ನು ಹಾಕ್ಲಿಕ್ಕೆ ನೀವು ಹೊರಟಿದ್ದೀರಾ? ಯಾರೋ ನಮ್ಮ ಹಿಂದಿನ ನಮ್ಮ ಸರ್ಕಾರ ಮಾಡಿದಂತಹ ಸಂಜೀವ ಮಠಂದೂರು ಮಾಡಿದಂತ ಎಲ್ಲ ಅನುದಾನವನ್ನ, ಅಭಿವೃದ್ಧಿ ಕಾರ್ಯವನ್ನ ಈಗ ನೀವು ಅದನ್ನ ಇನಾಗ್ರೇಷನ್ ಮಾಡುವ ಮುಖಾಂತರ ನೀವು ಮಾಡಿದಿರಿ ಅಂತ ಹೇಳ್ತಿದ್ದೀರಿ. ನೀವು ವೇದಿಕೆಯಲ್ಲಿ ಬೇಕಾಬಿಟ್ಟು ಮಾತಾಡ್ತೀರಿ. ನನ್ನನ್ನು ನಿಮ್ಗೆ ಏನಾಗಿದೆ? ನಿಮಗೆ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೇನೆ, ನೀವು ಸರಿಯಾದ ದಾರಿಯಲ್ಲಿ ಹೋಗಿ ಅಧಿಕಾರಿಗಳಿಗೆ ಕೆಪ್ತಂಡೆ ಕೊಡ್ತಾರೆ ಅಂತ ಹೇಳಿದಿರಿ. ನೀವು ಜನಪ್ರತಿನಿಧಿಯಾಗಿ ಈ ರೀತಿಯಾಗಿ ವರ್ತಿಸುವುದು ಸರಿಯಲ್ಲ, ಚಪ್ಪಲಿಯಲ್ಲಿ ಹೊಡಿತ ಅಂತ ಹೇಳಿದಿರಿ. ನಾನು ಅನ್ನೋದು, ನಿಮಗೆ ನಿಮ್ಮ ಹಿಂದಿನವರಿಗೆ ಬುದ್ಧಿ ಕಲಿಸಿದ್ದೇವೆ, ನಿಮಗೆ ಬುದ್ಧಿ ಕಲಿಸಿ ನಮಗೆ ಕಷ್ಟ ಆಗ್ತದೆ. ನಮಗೆ ಸಾಧ್ಯವೇ ಇಲ್ಲ. ಈ ರೀತಿ ನೀವು ನಿಮ್ಮ ಗೂಂಡಾ ವರ್ತನೆಗೆ ನಾವು ಖಂಡಿತ ಬಿಡುವುದಿಲ್ಲ. ನಮಗೆ ರಾಜೇಶ್ ಬಣ್ಣೂರವರಿಗೆ ನ್ಯಾಯ ಸಿಗಬೇಕು. ಆ ಸತ್ತ ನಾಯಿಗೆ ನಾನು ಅನ್ನೋದು, ನಾಯಿ ಅಂದರೆ ನಾರಾಯಣ ದೇವರು ಅಂತೀವಿ ನಾವು. ನಾಯಿನ ಮನುಷ್ಯ ಅದಕ್ಕೆ ಊಟ ಇದ್ದ ಬೀದಿ ನಾಯಿಗಳಿಗೆ ಊಟ ಕೊಟ್ಟು ಸಾಕ್ತಾರೆ. ಅವರ ಕಣ್ಣಿಗೆ ಸಾಕಾಗೋದಿಲ್ಲ. ನಿಮಗೆ ಯಾರು ಮಾಡಿದ್ದಾರ ಅವರನ್ನ, ಅಶೋಕ್ ರೈ ಅವರು, ನೀವು ಅವರಿಗೆ ಬೆಂಗಾಲ್ ನಿಲ್ಲಬಾರದು. ಯಾವ JCB ಉಂಟು, ಯಾವ ಓಮಿನಿ ಉಂಟು, ಯಾರೆಲ್ಲ ಮುಸುಕುದಾರಿಗಳು, ಅವರನ್ನು ಎಲ್ಲರನ್ನ ಅರೆಸ್ಟ್ ಮಾಡಬೇಕು. ಅಲ್ಲಿ ತನಕ ನಾವು ವಿರಮಿಸುವುದಿಲ್ಲ. ಈ ಮುಖಾಂತರ ರಾಜ್ಯ ಸರ್ಕಾರಕ್ಕೆ ಮತ್ತೆ ಇಲ್ಲಿ ಶಾಸಕರಿಗೆ ನಾನು ವಾರ್ನಿಂಗ್ ಕೊಡ್ತಿದ್ದೇನೆ. ಯಾವುದೇ ಕಾರಣಕ್ಕೂ ರಾಜೇಶ್ ಬಣ್ಣೂರ್ ಅವರೇ, ನಿಮ್ಮ ಜೊತೆ ನಾವೆಲ್ಲರೂ ಗಟ್ಟಿಯಾಗಿದ್ದೇವೆ. ಯಾವುದೇ ರೀತಿಯ ಹೋರಾಟಕ್ಕೆ ನಾವು ಸಿದ್ಧ ಅಂತ ನಿಮ್ಮ ಮಾಧ್ಯಮದ ಮುಖಾಂತರ ಅವರಿಗೆ ವಾರ್ನಿಂಗ್ ಕೊಡಲಿಕ್ಕೆ ಇಚ್ಛೆ ಪಡ್ತೇವೆ. ನಮಗೆ ನ್ಯಾಯ ಸಿಗೋದು ತನಕ ಪ್ರತಿಭಟನೆ, ನಾವು ಇಲ್ಲಿಂದ ಕದಲುವುದಿಲ್ಲ. ನಾವು
ಆ JCB ಸೀಸ್ ಆಗಬೇಕು, ಭೂಮಿನ ಸೀಸ್ ಆಗಬೇಕು. ಯಾರೆಲ್ಲ ಮುಸುಕುದಾರಿಗಳು, ನಾನು ಮಾಧ್ಯಮದ ನಿಮ್ಮ ಹತ್ರ ಒಂದು ಮಾತು ಕೇಳ್ತೇನೆ, ಮುಸುಕುದಾರಿಗಳು ಒಂದು ಬಿಹಾರ ಮಾದರಿಯಲ್ಲಿ ಇಲ್ಲಿ ಮಾಡ್ತಾರೆ, ಅದನ್ನೊಂದು ಮಾತುಕತೆಯಲ್ಲಿ ಬಗೆಹರಿಸ್ಬೋಯ್ತಲ್ಲ. 60 ವರ್ಷದಿಂದ 70 ವರ್ಷ 120 ವರ್ಷದಲ್ಲಿ ಇದ್ದವರಿಗೆ ಅಭಿವೃದ್ಧಿ ಮಾಡೋ ಜೊತೆಗೆ ಅವರಿಗೆ ಕೂಡ ನ್ಯಾಯ ಕೊಡಬೇಕಲ್ಲ. ಸರ್ಕಾರ ನಿಮ್ಮದೇ ಉಂಟು, ಶಾಸಕರೇ ಎಂಡೋಮೆಂಟ್ ಉಂಟು, ಕೂತ್ಕೊಂಡು ಮಾತಾಡಿಕೊಂಡು ಅವರಿಗೊಂದು ಬದಲಿ ವ್ಯವಸ್ಥೆಯನ್ನು ಮಾಡಿ ಅಲ್ಲ. ಅಭಿವೃದ್ಧಿ ಖಂಡಿತ ಮಾಡುವ, ಆದರೆ ಬದಲಿ ವ್ಯವಸ್ಥೆಯನ್ನು ಮಾಡ್ಕೊಂಡು ಮಾಡಬೇಕಲ್ಲ. ಇದು ನಿಮಗೆ ಸರಿ ಕಾಣ್ತದ? ಈಗ ಬಂದುಬಿಟ್ಟು ನಾನು ಮಾಡಲಿಲ್ಲ, ಯಾರೋ ಭಕ್ತಾದಿಗಳು ಮಾಡಿದ್ದಾರೆ, ಇನ್ನೂ ಕೆಲವು ಇಲ್ಲಿ ಡೆಮಾಲಿಷ್ ಆಗಲಿಕೊಂಡು ನೀವು ಆ ಉಡಾಫೆ ಮಾತು ಹೇಳಿದರೆ ಅದಕ್ಕೆ ನಾವು ಬಗ್ಗುವುದಿಲ್ಲ, ಜಗ್ಗುವುದಿಲ್ಲ. ನಾನು ಈಗಾಗಲೇ ಅಂದೆ, ನಿಮ್ಮ ಈ ರೀತಿಯ ಗೂಂಡಾ ರೀತಿಗೆ ನಾವು ಕೂಡ ಗೂಂಡಾ ರೀತಿಯಲ್ಲಿ ವರ್ತಿಸ್ತೇವೆ ಮುಂದಕ್ಕೆ. ಅಶೋಕ ನಾಯ್ಕರಿಗೆ ಹೇಳಿದರು ಬಿಜೆಪಿ ಅವರು ಪ್ರತಿಭಟನೆ ಮಾಡಿದರೆ ಅವ್ರದ್ದು ಯಾವ ರೀತಿ ಹಿಂದುತ್ವ ಅಂತ. ನೋಡಿ, ಹಿಂದುತ್ವವನ್ನು ಅಶೋಕ್ ರೈಯಿಂದ ನಮಗೆ ಕಲಿಬೇಕಂತಿಲ್ಲ. ಅವರ ಸುತ್ತಮುತ್ತ ಇರುವಂಥವರನ್ನು ನೋಡಿದಾಗ ಇಡೀ ಸಮಾಜಕ್ಕೆ ಗೊತ್ತಾಗಿದೆ ಅವರ ನಕಲಿ ಹಿಂದುತ್ವ ಅಂತ. ಹಿಂದುತ್ವ ಅಂತೇಳಿ ಹಿಂದುತ್ವಕ್ಕೆ ಇರುವಂಥದ್ದು BJP ಮಾತ್ರ ಒಂದು ಪಕ್ಷ. ಬೇರೊಬ್ಬರು ನೋಡು, ಅವ್ರು ಗಟ್ಟಿಯಾಗಿ ಮಾತಾಡಲಿ ನೋಡು, ಹಿಂದುತ್ವರ ಗಟ್ಟಿಯಾಗಿ ಮಾತಾಡಲಿ. ವಕ್ಫ್ ಇರ್ಬೋದು, ಇಷ್ಟೆಲ್ಲ ತೊಂದರೆ ಮಾಡಿದ್ರು, ನೀವು ಅವರ ವಿರುದ್ಧ ಮಾತಾಡಲಿ ನೋಡು. ಹಿಂದುತ್ವ ನಮಗೆ ಅಶೋಕ್ ರೈ ವಿರುದ್ಧ ಕಲಿಯುವ ಅವಶ್ಯಕತೆ ಇಲ್ಲ. ಅಭಿವೃದ್ಧಿಗೋಸ್ಕರ ನಾವಿದ್ದೇವೆ, ಖಂಡಿತ ಇದ್ದೇವೆ. ಆದರೆ ಈ ರೀತಿಯ ಗೂಂಡಾಗಿರಿ ಮಾಡಿದ್ದಕ್ಕೆ ಅಶೋಕ್ ರೈ ಅವರು ಇದು ನೀವೇ ಮಾಡಿಸಿದ್ರು. ಅದಕ್ಕೋಸ್ಕರ ನಿಮಗೆ ಧಿಕ್ಕಾರವಿರಲಿ, ನಿಮ್ಮ ಈ ಇದಕ್ಕೆ ಧಿಕ್ಕಾರವಿರಲಿ. ಸರ್, ಈಗ ಒಂದು ಮನೆ ಮಾತ್ರ ಬಾಕಿ ಇದ್ದದ್ದು, ಬಾಕಿದೆಲ್ಲ ಅವರು ಕೊಡ್ತೇನೆ, ತೆರವು ಮಾಡ್ತೇನೆ ಅಂತ ಹೇಳಿದ್ದಾರೆ. ನಾನನ್ನೋದು ಈ 6 ಮನೆ ಅವರಿಗೂ ನ್ಯಾಯ ಕೊಡಬೇಕು. 120 ವರ್ಷ ಇದ್ದಾರೆ, ಅವ್ರಿಗೆ ನ್ಯಾಯ ಕೊಡಬೇಕು. ಇದನ್ನು ರಾತ್ರಿ ತೆಗೆಯುವಂತ ಏನು ಅವಶ್ಯಕತೆ ಇತ್ತು? ನಾನನ್ನೋದು ಕೂತ್ಕೊಂಡು ಮಾತಾಡಲಿ, ರಾಯೇಶನ್ನ ಕೂಡ ಬೇಡ ಅಂತೇಳಿಲ್ಲ. ಈ ರೀತಿ ಮುಸುಕುದಾರಿಗಳು ಬಂದದ್ದು ಹೌದು, ಹೋಗ್ತೀರಾ ನೀವು? ಅವ್ರು ಹಿಡ್ಕೊಳ್ಳೋದು ಹೋಗ್ತೀರಾ? ಅನ್ನೋದು ತಪ್ಪು ಅಂತ ಅನ್ನೋದು. ಈ ರೀತಿ ಮಾಡೋ ಅವಶ್ಯಕತೆ ಇರಲಿಲ್ಲ ಅಂತ ಅನ್ನೋದು ಜನರಿಗೆ ಗೊತ್ತಾಗ್ತದೆ, ಇದಕ್ಕೆ ಜನರು ಬುದ್ಧಿ ಕಲಿಸ್ತಾರೆ. ಅತ್ತೆ, ಇದು ನನ್ನ ಬರ್ಡೇ ಗಿಫ್ಟ್. ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ. ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ತುಂಬಾ ಚೆನ್ನಾಗಿದೆ ಅಲ್ವಾ? ತುಂಬಾ ಚೆನ್ನಾಗಿದೆ. It will look really good on you. Amma? Huh? Mother is always son's first love. ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ GL ಆಚಾರ್ಯ ಜ್ಯುವೆಲರ್ಸ್.